ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಜವಳಿ ಮಳಿಗೆಗೆಂದೇ ಹೆಸರುವಾಸಿಯಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್ ಅಂಡ್ ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಇಷ್ಟವಾದ ಅಡುಗೆ ಅಂತ ಪ್ರತಿನಿತ್ಯ ಅದನ್ನೇ ಮಾಡ್ತಾ ಹೋದ್ರೆ ತಿನ್ನೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ? ಅದೇ ರೀತಿ ಕಷ್ಟವಾದ ಅಡುಗೆಯನ್ನು ಮಾಡೋ ರೀತಿ ಮಾಡಿದರೆ ತುಂಬಾನೇ ಇಷ್ಟ ಆಗುತ್ತೆ. ಆದ ಕಾರಣ ಅಡುಗೆಯಲ್ಲಿ ವೈವಿಧ್ಯತೆ ತುಂಬಾನೇ ಮುಖ್ಯ. ಪ್ರತಿನಿತ್ಯ ವೈವಿಧ್ಯಮಯವಾದ ಅಡುಗೆನ ಕಲಿಸೋ ಕಾರ್ಯಕ್ರಮ ನಮ್ಮ ಸವಿರುಚಿ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಏನು ಅಡುಗೆ ತಯಾರಾಗುತ್ತೆ, ಇದಕ್ಕೆ ಉತ್ತರನ ನಮ್ ಗೆಸ್ಟೇ ಕೊಡ್ಬೇಕು. ಸೊ ಅವರನ್ನ ಫಸ್ಟಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮ್ ಜೊತೆಗಿದ್ದಾರೆ ರಶ್ಮಿ ಎಸ್ ಸಾಲ್ಯಾನ್. ಸೊ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಸೌಖ್ಯ. ಫಸ್ಟ್ ಟೈಮ್ ನಮ್ಮ ಅಡುಗೆ ಮನೆಗೆ ಬರ್ತಾ ಇದ್ದೀರಾ ಅಲ್ವಾ? ಎಲ್ಲಿಂದ ಬರ್ತಾ ಇದ್ದೀರಾ ಮೇಡಮ್? ಬಂಟ್ವಾಳದಿಂದ. ಬಂಟ್ವಾಳದಿಂದ. ಸೊ ಏನ್ ಮಾಡ್ಕೊಂಡಿದ್ದೀರಾ ನೀವು? ಪ್ರೊಫೆಷನಲ್ ಆಗಿ ಕಂಪ್ಯೂಟರ್ ಟೀಚರ್. ಕಂಪ್ಯೂಟರ್ ಟೀಚರ್, ಓಕೆ. ಸೊ ಅಲ್ಲೇ ಬಂಟ್ವಾಳದಲ್ಲಿ ಸ್ಕೂಲಾ? ಅಲ್ಲ, BC ರೋಡ್. BC ರೋಡ್ ಅಲ್ಲಿ. ಸೊ ಪ್ರೊಫೆಷನಲ್ ಆಗಿ ಕಂಪ್ಯೂಟರ್ ಟೀಚರ್, ಪ್ಯಾಷನ್ ಬಂದು ಅಡುಗೆನಾ? ಓಕೆ. ಸೊ ಇವತ್ತು ನಮ್ಮ ಅಡುಗೆ ಮನೇಲಿ ಏನ್ ತಯಾರು ಮಾಡ್ಕೊಡ್ತಾ ಇದ್ದೀರಾ? ಫಸ್ಟ್ ಟೈಮ್ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ನಿಮ್ಮ ಅಡುಗೆ ಏನು? ಫಸ್ಟಿಗೆ ಒಂದು ಪನ್ನೀರಲ್ಲಿ ಸ್ಪೆಷಲ್ ಮಾಡ್ತೇನೆ. ಓಕೆ. ನೆಕ್ಸ್ಟ್ ಲೆಫ್ಟ್ ಓವರ್ ರೆಸಿಪಿ, ಮಕ್ಕಳು ಇಷ್ಟಪಟ್ಟು ತಿನ್ನುವಂತ ಒಂದು ಈವ್ನಿಂಗ್ ಸ್ನಾಕ್ಸ್. ಓಕೆ. ಏನು ಅಂತ ಸಸ್ಪೆನ್ಸಾ? ಸಸ್ಪೆನ್ಸ್. ಓಕೆ. ಅಡುಗೆ ಮನೇಲಿ ರಿವೀಲ್ ಮಾಡೋಣ. ಸೊ ಫಸ್ಟಿಗೆ ಪನ್ನೀರ್ ರೆಸಿಪಿ. ಹೌದು. ನನ್ನ ಫೇವ್ರೇಟ್ ಗೊತ್ತಾ ಪನ್ನೀರ್ ಆಕ್ಚುಲಿ. ಸೊ ಫಸ್ಟಿಗೆ ಬಂದು ನನ್ನ ಫೇವ್ರೇಟ್ ತಯಾರು ಮಾಡ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಅಡುಗೆ ಮನೆಗೆ ಹೋಗೋಣ. ಸೊ ಎಸ್ ಮೇಡಮ್, ಫಸ್ಟಿಗೆ ಪನ್ನೀರ್ ರೆಸಿಪಿ ಅಂತ ಹೇಳಿದಿರಿ. ಸೊ ಪನ್ನೀರಲ್ಲಿ ಏನ್ ಮಾಡ್ತಾ ಇದ್ದೀರಾ? ಪನ್ನೀರಲ್ಲಿ ಸ್ಪೆಷಲ್, ಅದಕ್ಕೆ ಹೆಸರು ನಾನೇ ಇಟ್ಟಾಗ್ಬೇಕು. ಸೊ ಇನ್ನು ಹೆಸರು ನಾವು ಮಾಡಿದಂತೆ ನಾಮಕರಣ ಮಾಡೋಣ. ಸ್ಟಾರ್ಟ್ ಮಾಡೋದು ಹೇಗೀಗ? ಸ್ಟಾರ್ಟ್ ಮಾಡ್ಲಿಕ್ಕೆ ಮೊದಲಿಗೆ ಒಂದು ಸೋಪ್ ಮಾಡೋದನ್ನು ಮೊದಲೊಂದು ಸೋಕಿಗೆ ಇಟ್ಟು ಬಿಡುವ. ಕ್ಯಾಶು ಮತ್ತು ಕ್ಯಾಶು ಕರ್ಡ್ ಅಲ್ಲಿ ಸ್ವಲ್ಪ ನೆನಿಬೇಕು. ಓಕೆ. ಸೊ ನಿಮಗೆ ಸೋಪ್ ಮಾಡ್ಲಿಕ್ಕೆ ಒಂದು ಬೌಲ್ ಬೇಕೀಗ? ಅದ್ರಲ್ಲೇ ಮಾಡ್ಬೋದು. ಫೈನ್. ಸೊ ಕರ್ಡ್ ಅಲ್ಲೇ ಇದನ್ನ ಸೋಪ್ ಮಾಡಿರ್ಬೇಕು, ನೀರಲ್ಲಿ ಮಾಡಂಗಿಲ್ಲ? ಇಲ್ಲ ಇಲ್ಲ, ಇದೊಂದು ಪೇಸ್ಟ್ ಮಾಡ್ಲಿಕ್ಕೆ ಅದಕ್ಕೆ ಕರ್ಡ್ ಅಲ್ಲಿ ಮಾಡಿ. ಕ್ವಾಂಟಿಟಿ ಮೇಲೆ ಡಿಪೆಂಡ್. 4-5 ಬೀಜ ಗೇರು ಬೀಜ. 4-5 ಸಾಕಾಗುತ್ತೆ? ಸಾಕಾಗುತ್ತೆ. ಜಾಸ್ತಿ ಮಾಡಿದ್ರೆ ಜಾಸ್ತಿ ಹಾಕಿದ್ರೆ. ನಿಮ್ಮ ಅಡುಗೆ ಕ್ವಾಂಟಿಟಿ ಎಷ್ಟು? ಜನ ಎಷ್ಟಿದ್ದಾರೆ ಮನೆಯಲ್ಲಿ? ಹೌದು. ನೀವು ಒಂದು 200 ಗ್ರಾಮ್ ಪೂರ್ತಿಯಾಗಿ ಮಾಡೋದಾದ್ರೆ ಒಂದು ಹಿಡಿಯಷ್ಟು ಕ್ಯಾಶು ಹಾಕ್ಬೇಕು. ಓಕೆ, ಫೈನ್. ಈಗ ಇದರಲ್ಲಿ ನೆನೆಲಿಕ್ಕೆ ಒಂದು 2-3 ಸ್ಪೂನು ಕರ್ಡ್. ನೆನೆ ಬಿಡ್ಬೇಕಿದ್ನ ಒಂದು 10-15 ನಿಮಿಷ ನೆನೆದ್ರೆ ಒಳ್ಳೇದು. ಅದು ಗ್ರೈಂಡ್ ಆಗ್ತದೆ, ಬಟ್ ಥಿಕ್ನೆಸ್ ಸ್ವಲ್ಪ ಒಳ್ಳೇದು ಬರ್ತದೆ ನೆನೆದ್ರೆ. ಸೊ ಅಷ್ಟರಲ್ಲಿ ನಮ್ದು ಬೇರೆ ಪ್ರೊಸೀಜರ್ ಇದೆ, ಅದು ಆಗುತ್ತೆ. ಓಕೆ. ಸೊ ಇದನ್ನೀಗ ಸೈಡ್ಗೆ ಇಟ್ಬಿಡೋದ? ಆಯ್ತು. ನೆಕ್ಸ್ಟ್ ಈಗ ಒಂದು ಪೇಸ್ಟ್ ರೆಡಿ ಮಾಡುವ. ಓಕೆ. ಓಕೆ. ಇದನ್ನೆಲ್ಲ ಈಗ ಗ್ರೈಂಡ್ ಮಾಡಕ್ಕ? ಹೌದು. ಪೇಸ್ಟ್ ಡೈರೆಕ್ಟ್ ಮಿಕ್ಸಿ ಬೌಲ್ಗೆ ಹಾಕ್ತಾ ನೀವು ಹೇಳಿ ಏನೇನು ಹಾಕೋದು ಅಂತ. ಓಕೆ. ಡಬಲ್ ಲಾಕಿಂಗ್ ಸಿಸ್ಟಮ್ ಇರುವಂತಹ ಮೆಕಾಯ್ ಮಿಕ್ಸಿ ಗ್ರೈಂಡರ್. ಸೊ ತುಂಬಾನೇ ಸೇಫ್ ಅಂಡ್ ಫೈನ್ ಆಗಿ ಗ್ರೈಂಡ್ ಆಗುತ್ತೆ. ಸೊ ಇದಕ್ಕೆ ನೀವು ಫಸ್ಟ್ ಹಾಕ್ತಾ ಇದ್ದೀರಾ ಕೊತ್ತಂಬರಿ ಸೊಪ್ಪು. ಓಕೆ. ಕೊತ್ತಂಬರಿ ಸೊಪ್ಪಲ್ಲಿ ಕೂಡ ಕೆಲವು ಒಂಥರ ಕಹಿ ಟೈಪ್ ಅಲ್ಲಿ ಇರ್ತದೆ, ದಂಟೆ ಎಲ್ಲ. ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಒಂದು 2 ತುಂಡು ಶುಂಠಿ, ಒಂದು 2 ಎಸಳು ಬೆಳ್ಳುಳ್ಳಿ, ಹಾಗೇನೆ ಒಂದು ಮೀಡಿಯಂ ಸೈಜ್ ಟೊಮೆಟೊ. ಇಷ್ಟೇನಾ? ಸೊ ಇದನ್ನೀಗ ಗ್ರೈಂಡ್ ಮಾಡಿ. ಸೊ ಫೈನ್ ಪೇಸ್ಟ್ ಆಗಬೇಕಾ? ಫೈನ್ ಆದಷ್ಟು ಗ್ರೇವಿ ಥಿಕ್ನೆಸ್ ಬರುತ್ತೆ. ಓಕೆ.
ಇಷ್ಟು ಫೈನ್ ಸಾಕಾಗುತ್ತಾ ಮ್ಯಾಮ್? ಸಾಕು. ಓಕೆ. ಈಗ ಮೊದಲಿಗೆ ಪನ್ನೀರನ್ನು ಸ್ವಲ್ಪ ಬಟರಲ್ಲಿ ಫ್ರೈ ಮಾಡುವ. ಫ್ರೈ ಮಾಡಬೇಕು. ಇದು ಆಪ್ಷನಲ್, ಮಾಡಲೇಬೇಕು ಅಂತಿಲ್ಲ, ಮಾಡಿದ್ರೆ ಒಂದು ಟೇಸ್ಟ್ ಇರ್ತದೆ ಅಂತ. ಟೇಸ್ಟ್ ಇರುತ್ತೆ. ಸೊ ಈಗ ನಿಮಗೆ ಪ್ಯಾನ್ ಬೇಕು ಹಾಗಾದ್ರೆ. ಓಕೆ. ಸ್ವಲ್ಪ ಬಟರ್. ಓಕೆ. ಸೊ ಬಟರಲ್ಲಿ ಪನ್ನೀರ್ ಫ್ರೈ ಆದಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ. ಜಾಸ್ತಿ. ಓಕೆ. ಸ್ವಲ್ಪ ಹೆವಿ ರೆಸಿಪಿ ಅಂತಲ್ವಾ ಇದು? ಹೌದು. ಸೊ ನೆಂಟರು ಬಂದ್ರೆ ಅಥವಾ ಏನಾದ್ರು ಫಂಕ್ಷನ್ಸ್ ಇದ್ರೆ ಹೇಳಿ ಮಾಡಿಸಿದಂತ ರೆಸಿಪಿ ಅಲ್ವಾ? ಬಟರ್ ಹಾಕುವಾಗ ಗ್ಯಾಸ್ ಫಾಸ್ಟ್ ಇರಬಾರ್ದು, ಸಿಮ್ಮಲ್ಲಿ ಸುಟ್ಟೋಗ್ತದೆ. ಅದಕ್ಕೆ ಸ್ವಲ್ಪ ಪನ್ನೀರ್. ಓಕೆ. ಪನ್ನೀರನ್ನು ಹಾಕಿ ಫ್ರೈ ಮಾಡುವ. ಬಟರ್ ಹಾಕಿ ಗ್ಯಾಸ್ ಫಾಸ್ಟ್ ಇಟ್ಟರೆ ಅದರ ಸ್ವಾದ ಸ್ವಲ್ಪ ಕಡಿಮೆ ಆಗ್ತದೆ, ಸುಟ್ಟೋದ ಸ್ಮೆಲ್ ಬರುತ್ತೆ. ಸೊ ಸಿಮ್ಮಲ್ಲಿ ಇಡಬೇಕು. ಇಲ್ಲ ಅಂದ್ರೆ ಅದಕ್ಕೊಂದು ಸ್ಪೂನ್ ಆಯಿಲ್ ಸೇರಿಸ್ಬೇಕು. ಓಕೆ. ಆವಾಗ ಫಾಸ್ಟ್ ಇಡ್ಬೋದು. ಇದು ಮಾಡ್ಲೇಬೇಕು ಅಂತಿಲ್ಲ, ಕಂಪಲ್ಸರಿ ಇಲ್ಲ. ನಾನ್ ಜಾಸ್ತಿಯಾಗಿ ಹೀಗೇನೆ ಮಾಡೋದು ಪನ್ನೀರನ್ನು. ನಾನು ಡೈರೆಕ್ಟ್ ಗ್ರೇವಿಗೆ ಹಾಕುದಿಲ್ಲ ಪನ್ನೀರ್. ಸೊ ಅದಕ್ಕೆ ಅಲ್ವಾ ಒಬ್ಬೊಬ್ರದ್ದು ಕೈ ರುಚಿ ಡಿಫರೆನ್ಸ್ ಇರೋದು. ಒಂದೇ ಅಡಿಗೆ ಮನೆ ಒಂದೇ ಆದ್ರೂ ಒಬ್ಬೊಬ್ರು ಕೈ ರುಚಿ ಒಂದೊಂದಿರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಯ್ತು ನೋಡಿ, ಇವಾಗ ತೆಗೆದ್ರೆ ಆಯ್ತು. ಇವಾಗ್ಲೇ ಒಳ್ಳೆ ಪರಿಮಳ ಬರ್ತಾ ಇಲ್ವಾ? ಹಿಂಗೆ ತಿನ್ಬಿಡೋಣ, ಯಾವ್ದು ಬೇಡ ಹಿಂಗೆ ತಿನ್ಬಿಡೋಣ ಅನ್ಸ್ತದೆ. ಓಕೆ. ಸೊ ಇಷ್ಟು ಲೈಟ್ ಬ್ರೌನ್ ಅಂದ್ರೆ ತುಂಬಾ ಲೈಟ್ ಬ್ರೌನ್ ಬಂದ್ರೆ ಸಾಕು. ಸಾಕು, ಸ್ವಲ್ಪ ಸಾಕು. ಈಗ ಇದನ್ನ ಸೈಡ್ಗೆ ಇಡೋದು. ಓಕೆ. ಈಗ ಇದಕ್ಕೇನೆ ಸ್ವಲ್ಪ ಬಟರ್ ಹಾಕುವ, ಸ್ವಲ್ಪ ಆಯಿಲ್ ಕೂಡ ಹಾಕುವ. ಸ್ವಲ್ಪ ಆಯಿಲ್ ಬೇಕು. ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಯೂಸ್ ಮಾಡುವಂಥದ್ದು ಇಟ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ ಎ, ಡಿ ಅಂಡ್ ಇ. ಅದು ತುಂಬಾನೇ ಮುಖ್ಯ. ಅಂಡ್ ಇದಕ್ಕೆ ಆಡ್ ಮಾಡೋದಲ್ಲ, ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಸಾಕು. ಸಾಕಲ್ಲ? ಅದು ಯಾಕೆಂದ್ರೆ ಬೆಣ್ಣೆ ಸುಟ್ಟೋಗ್ಬಾರ್ದು ಅಂತ. ಓಕೆ. ಈಗ ಬಿಸಿ ಆಗುವಾಗ ತುಪ್ಪ, ಬೆಣ್ಣೆ ಮತ್ತು ಆಯಿಲ್ ಬಿಸಿ ಆಗುವಾಗ ಒಂದು ಸಣ್ಣ 2 ಪೀಸ್ ಚಕ್ಕೆಯನ್ನು ಈ ರೀತಿ ಪುಡಿ ಮಾಡ್ಕೊಂಡು ಹಾಕಿದ್ರೆ ಆಯ್ತು. ಹಾಗೇನೆ ಒಂದು 4 ಲವಂಗ, 1 ಏಲಕ್ಕಿ ಸಾಕು. ಹಾಗೇನೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಕು. ಸ್ವಲ್ಪ ಒಂದು ಅರೋಮ ಬರುವ ಸ್ವಲ್ಪ. ನೆಕ್ಸ್ಟ್ ಆ ಪೇಸ್ಟ್ ಕೊಡಿ. ಈಗ ನಾವಾಗ ರುಬ್ಬಿಟ್ಟಂತಹ ಪೇಸ್ಟ್. ಓಕೆ. ಸೊ ಇದಕ್ಕೆ ಆಡ್ ಮಾಡಿದ್ರೆ ಡೈರೆಕ್ಟ್ ಆಗಿ? ಹೌದು, ಡೈರೆಕ್ಟ್ ಆಗಿ ಆಡ್ ಮಾಡಿ. ಎಲ್ಲ ರೆಸಿಪಿಗೂ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಾರ್ದು. ನೀವು ಒಬ್ಸರ್ವ್ ಮಾಡಿದ್ರೆ ಇವತ್ತು ನಾವು ಈರುಳ್ಳಿ ಹಾಕ್ಲಿಲ್ಲ. ಯಾಕದು? ಅದೊಂದು ಸ್ಪೆಷಲ್. ಓಕೆ. ಟೇಸ್ಟ್ ಅಲ್ಲಿ ಡಿಫರೆನ್ಸ್ ಬರುತ್ತೆ. ಸೊ ಇದೇ ಅಂತ ಪ್ರತಿಯೊಂದನ್ನು ಹಾಕೋದಲ್ಲ, ಇದನ್ನ ಮಾಡೋದು. ಓಕೆ. ಎಲ್ಲವನ್ನು ಎಲ್ಲ ಹಾಕೊಂಡು ಮಾಡಿದ್ರೆ ಅದರ ಡಿಫರೆನ್ಸ್ ಏನಿದೆ ಅಲ್ವಾ? ಟೇಸ್ಟ್ ಕೂಡ ಸೇಮ್, ಎಲ್ಲನೇ ಒಂದೇ ತರ. ಹಾಗೆ ಅಡುಗೆ ತುಂಬಾನೇ ಇಷ್ಟ ಅಂತ ತುಂಬಾ ಪ್ಯಾಷನ್. ಸ್ವಲ್ಪ ಫ್ರೈ ಆಗ್ಬೇಕು, ಇದ್ರ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಯಾಕೆಂದ್ರೆ ಹಸಿ ಟೊಮೆಟೊ, ಹಸಿ ಕೊತ್ತಂಬರಿ ಸೊಪ್ಪು ಅಲ್ವಾ, ಅದೆಲ್ಲ ಹೋಗ್ಬೇಕು. ಸೊ ಎಷ್ಟು ವರ್ಷದಿಂದ ಟೀಚಿಂಗ್ ಮಾಡ್ಕೊಂಡಿದ್ದೀರಾ? ಒಂದು 4-5 ವರ್ಷ. 5 ವರ್ಷದಿಂದ. ನನ್ನ ಮಗ ಸ್ಕೂಲಿಗೆ ಹೋದ ನಂತರ. ಮತ್ತೆ ನನ್ನ ಗಂಡನಿಗೆ ಒಂದು ಹೋಟೆಲ್ ಇದೆ ಸಣ್ಣದಾಗಿ, ಹಾಗೆ ಸ್ವಲ್ಪ ಇದು ಸ್ವಲ್ಪ ನಾಲೆಜ್ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಅಡುಗೆಗೆ ರಿಲೇಟ್ ಆಗಿದೆ ಅಲ್ವಾ? ಹೌದು. ಈಗ ಇದಕ್ಕೆಲ್ಲ ಮಸಾಲೆ ಹಾಕ್ಲಿಕ್ಕೆ ಉಂಟು. ಚಿಲ್ಲಿ ಪೌಡರ್, ಅರಶಿನ, ಹಾಗೆ ಕೊರಿಯಾಂಡರ್ ಪೌಡರ್, ಗರಂ ಮಸಾಲ. ಸೊ ಇನ್ನು ಮಸಾಲಾಸ್ ಹಾಕುವಂತ. ಸೊ ಸ್ಟಾರ್ಟಿಂಗ್ ಈಗ ಯಾವುದು ನಿಮಗೆ? ಮೆಣಸಿನ ಚಿಲ್ಲಿ ಪೌಡರ್ ಬೇಕು. ಇದು ಎಣ್ಣೆ ಬಟರ್ ಎಲ್ಲ ಈಗ ಸೈಡಿಗೆ ಬಿಡ್ಬೇಕು, ಅಷ್ಟು ಫ್ರೈ ಆಗ್ಬೇಕು. ಹೀಗೆ ಆಡ್ ಮಾಡದ. ಈಗ ಅರುಣ ಮಸಾಲದ ಚಿಲ್ಲಿ ಪೌಡರ್ ತುಂಬಾನೇ ಟೇಸ್ಟಿ ರೆಸಿಪಿ, ಅಡುಗೆಗೆ ಟೇಸ್ಟ್ ಆಡ್ ಮಾಡುವಂತ ಪೌಡರ್. ಹೌದು, ಹೇಳಿ. ನೋಡ್ಕೊಂಡು ಹಾಕ್ಬೇಕು, ಯಾಕೆಂದ್ರೆ ಆಲ್ರೆಡಿ ಶುಂಠಿ ಮತ್ತೆ ಹಸಿಕಾಯಿ ಮೆಣಸು ಖಾರ ಕೊಡ್ತದೆ. ಆದ್ರೆ ಸ್ವಲ್ಪ ಹಾಕಿ ಕಲರ್. ಈಗ ಸಾಕಾಗುತ್ತಾ? ಇಲ್ಲ ಹಾಕ್ಬೇಕು. ಈಗ ಟರ್ಮರಿಕ್ ಪೌಡರ್. ಸಾಕು. ಗರಂ ಮಸಾಲ
ಸಾಕಾಗುತ್ತಾ? ಒಂದು ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಸಾಕು, ಯಾಕೆಂದರೆ ಲವಂಗ ಮತ್ತು ಚಕ್ಕೆ ಹಾಕಿದ್ದೇವಲ್ಲ. ಓಕೆ. ಹಾಂ ಸಾಕು. ಸೊ ಒಂದು ರೆಸಿಪಿ ಅಂತ ಹೇಳಿದ್ರೆ ಯಾವ ರೀತಿ ಮಸಾಲ ಯೂಸ್ ಮಾಡ್ತೀವಿ ಅದರ ಮೇಲೂ ಟೇಸ್ಟ್ ಡಿಪೆಂಡ್ ಆಗುತ್ತೆ. ಸೊ ಹೇಳಿ ಮಾಡ್ತಿದಂಥ ಮಸಾಲ ಅಂದರೆ ಅರುಣಾ ಮಸಾಲ. ಓಕೆ. ಸೊ ಈಗ ಹಸಿ ವಾಸನೆ ಹೋಗ್ತಾ ಬಂತು. ಇವಾಗ ಗ್ಯಾಸ್ ಆಫ್ ಮಾಡುವ. ನಾವಿಲ್ಲಿ ನೆನೆ ಹಾಕಿದ್ದೇವಲ್ಲ ಕರ್ಡ್ ಮತ್ತೆ ಕ್ಯಾಶು, ಅದನ್ನೊಂದು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡುವ. ಓಕೆ. ನಾವೀಗ ಆಲ್ರೆಡಿ ಯೂಸ್ ಮಾಡಿದಂಥ ಮಿಕ್ಸಿ ಜಾರ್ನ ಯೂಸ್ ಮಾಡ್ಬೋದಾ? ಓಕೆ. ಎಸ್ ಮ್ಯಾಮ್, ನೋಡಿ ಈಗ ಸಾಕು, ಫೈನಲ್. ಓಕೆ. ಮೊಸರು ಸ್ಮೆಲ್ ಬರ್ತಾ ಇದೆ ಈಗ. ಬಿಸಿ ಇರುವಾಗಲೇ ಹಾಕಿದ್ರೆ ಒಡಿತದೆ, ಅದಕ್ಕೆ ಇದನ್ನು ಗ್ಯಾಸ್ ಆಫ್ ಮಾಡಿ ಹಾಕುದು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕಾ? ಸೊ ಕಂಪ್ಲೀಟ್ ಇದರಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಳ್ಳೋದಲ್ವಾ? ಹೌದು. ಗ್ರೇವಿ ಜಾಸ್ತಿ ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಬೋದು, ಅದು ಮತ್ತೆ ಕೂಡ ಥಿಕ್ನೆಸ್ ಬರ್ತದೆ. ಯಾಕಂದ್ರೆ ಈ ಕ್ಯಾಶು ಎಲ್ಲ ಪೇಸ್ಟ್ ಮಾಡಿದ್ದೇವಲ್ಲ ನಾವು, ಅದು ಥಿಕ್ನೆಸ್ ಕೊಡ್ಲಿಕ್ಕೆ. ಓಕೆ. ಥಿಕ್ನೆಸ್ ಕೊಡುತ್ತೆ, ಟೇಸ್ಟ್ ಕೂಡ ಕೊಡುತ್ತೆ. ಈಗ ಮಿಕ್ಸ್ ಎಲ್ಲ ಆದ ನಂತರ ಈಗ ಗ್ಯಾಸ್ ಆನ್ ಮಾಡಿ. ಇನ್ನು ಗ್ಯಾಸ್ ಆನ್ ಮಾಡೋದು. ಓಕೆ. ಲೋ ಫ್ಲೇಮಲ್ಲಿ. ಓಕೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಮೊಸರು ಹಾಕಬೇಕಾದ್ರೆ ಗ್ಯಾಸ್ ಆಫ್ ಅಲ್ಲಿ ಇಡಬೇಕು, ಸ್ವಲ್ಪ ತಣ್ಣಗಾಗಿರ್ಬೇಕು. ಹೌದು. ಈಗಲೇ ಒಂಥರ ಅರೋಮಾ ಬರ್ತಾ ಇದೆ ಅಲ್ವಾ? ನಾನು ಮೊಸರು ಹಾಕಿದ ಕೂಡಲೇ ಇನ್ನಷ್ಟು ಟೇಸ್ಟ್ ಆ್ಯಡ್ ಮಾಡುವಂಥದ್ದು ಮೊಸರು ಯಾವಾಗಲೂ. ಮತ್ತೆ ದಿನಾಲು ಚಪಾತಿ ಕೊಟ್ರೆ ಅದು ತಿನ್ಲಿಕ್ಕೆ ಬೋರ್ ಆಗ್ತದೆ. ಇಂಥದೆಲ್ಲ ಕರಿ ಇದ್ರೆ ಹೌದು ತಿನ್ನದವರು. ಈಗ ಚಪಾತಿಯಲ್ಲಿ ನಾವು ವೇರಿಯೇಷನ್ಸ್ ತರಕ್ಕಾಗಲ್ಲ, ಚಪಾತಿಗೆ ಮಾಡುವಂತ ಕರಿಯಲ್ಲಿ ವೇರಿಯೇಷನ್ಸ್ ತರಕ್ಕಾಗುತ್ತೆ. ಓಕೆ. ಸೊ ಆದ ಕಾರಣ ನೀವು ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಇದರ ಹೆಸರು ಇಲ್ಲ, ಬಿಕಾಸ್ ಇದು ಅನ್ವೇಷಣೆ ಅಲ್ವಾ? ಇದು ಅನ್ವೇಷಣೆ. ಈಗ ನಾವೀಗ ನಮ್ಮ ಕಾರ್ಯಕ್ರಮದಲ್ಲಿ ಇಟ್ಕೊಂಡೀಗ ನಾಮಕರಣ ಮಾಡೋದು. ಓಕೆ. ಈಗ ನೋಡಿ, ಓಕೆ, ಒಳ್ಳೆ ಕುದಿ ಬಂದ ನಂತರ ಫ್ರೈ ಮಾಡಿಟ್ಟ ಪನೀರನ್ನು ಆಡ್ ಮಾಡೋದು. ಗ್ರೇವಿ ಸ್ವಲ್ಪ ಗ್ರೇವಿ ಬೇಕಾದ್ರೆ ಸ್ವಲ್ಪ ತೆಳು ಮಾಡ್ಬೋದು. ಓಕೆ. ಸೊ ನಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಅದನ್ನ ಡಿಪೆಂಡ್. ತುಂಬಾ ತೆಳುವಲ್ಲ, ಜಸ್ಟ್ ಸ್ವಲ್ಪ. ಓಕೆ, ಬಿಕಾಸ್ ಇಟ್ ಇಸ್ ಅ ಗ್ರೇವಿ ಅಲ್ವಾ, ಸೊ ಸ್ವಲ್ಪ ದಪ್ಪಕ್ಕೆ ಬೇಕು. ನಮ್ದಿದೀಗ ಪನೀರ್ ಮತ್ತೆ ಮಸಾಲ ಈಕ್ವಲ್ ಆಗಿದೆ. ಓಕೆ. ಸ್ವಲ್ಪ ಹೊತ್ತು ಮುಚ್ಚಿಡು, ಒಂದು 2 ನಿಮಿಷ ಮುಚ್ಚಿಡೋದಾ? ಸೊ ಈಗಲೂ ಗ್ಯಾಸ್ ಲೋ ಫ್ಲೇಮ್ ಅಲ್ಲ? ಲೋ ಫ್ಲೇಮ್ ಅಲ್ಲ. ಓಕೆ. ಅದು ಗ್ರೇವಿ ನೀರಾಗಿದ್ರೆ ಹೈ ಫ್ಲೇಮಲ್ಲಿ ಇಟ್ಟು ಅದನ್ನು ಸ್ವಲ್ಪ ಗಟ್ಟಿ ಮಾಡ್ಬೋದು. ಓಕೆ. ನಾವೀಗ ಜಾಸ್ತಿ ನೀರೆಲ್ಲ ಹಾಕಿಲ್ಲ, ಹಾಗಾಗಿ ನಮಗೆ ಲೋ ಫ್ಲೇಮ್ ಸಾಕು. ಸೊ ಇದೀಗ ಸ್ವಲ್ಪ ಪನೀರ್ ಬೇಯಬೇಕಾಗುತ್ತೆ ಅಂದ್ರೆ ಸ್ವಲ್ಪ ಪನೀರ್ ಎಳ್ಕೊಳ್ಳಿ ಮಸಾಲ ಅಷ್ಟೇ, ಬೇಯಲಿಕ್ಕೆ ಏನಿಲ್ಲ, ಹೀರ್ಕೊಳ್ಬೇಕು ಅಷ್ಟೇ. ಇಲ್ಲಾದ್ರೆ ಅದಕ್ಕೇನು ಹಾಕಿರ್ಲಿಲ್ಲ. ಹೌದು, ನಾವು ಹಂಗೆ ಫ್ರೈ ಮಾಡಿದ್ವಿ. ಸೊ ಓಕೆ, ಸಾಕಿ. ಸಾಕಾಗುತ್ತಾ? ಗ್ಯಾಸ್ ಆಫ್ ಮಾಡುವ. ಗಟ್ಟಿಯಾಗಿದೆ, ಸಾಕು. ಆಯಿಲ್ ಎಲ್ಲ ಬಿಟ್ಟಿದೆ ನೋಡಿ. ಸೊ ಇನ್ನು ಸರ್ವ್ ಮಾಡುವಾಗ ಒಂದು ಸ್ವಲ್ಪ ಹನಿ, ಸ್ವಲ್ಪ ಕೊತ್ತಂಬರಿ. ಹನಿ ಯಾಕೆಂದ್ರೆ ಟೇಸ್ಟ್ ಬ್ಯಾಲೆನ್ಸ್ ಆಗಲಿಕ್ಕೆ. ಈ ಖಾರ ಉಪ್ಪು ಹುಳಿ ಎಲ್ಲ ಇರ್ತದೆ, ಒಂಥರ ಸ್ವೀಟ್ನೆಸ್ ಹಾಕಿದ್ರೆ ಫಸ್ಟ್ ಟೈಮ್ ಕೇಳ್ತಿರೋದು ಆಕ್ಚುಲಿ. ಇದು ಹನಿ ಆಡ್ ಮಾಡಬೇಕು, ಅದು ಬಿಸಿ ಇರಬಾರ್ದು, ಸ್ವಲ್ಪ ತಣ್ಣಗಾಗಬೇಕು. ಸೊ ಈಗ ನಿಮಗೆ ಸರ್ವಿಂಗ್ ಡೈರೆಕ್ಟ್. ಹೌದು. ಓಕೆ ಮ್ಯಾಮ್, ಎಸ್ ಮ್ಯಾಮ್. ಸರ್ವಿಂಗ್ಗೆ ಸ್ಪೂನ್. ಈಗ ಇದಕ್ಕೆ ಎಲ್ಲರಿಗೂ ಸ್ವೀಟ್ ಬೇಕಂದ್ರೆ ಇದಕ್ಕೇನೆ ಹನಿ ಹಾಕಿ ಮಿಕ್ಸ್ ಮಾಡಬಹುದು. ಇಲ್ಲಾಂದ್ರೆ ಯಾರಿಗೆಲ್ಲ ಬೇಕು ಯಾರಿಗೆಲ್ಲ ಬೇಡ ಅವರಿಗೆ ಹಾಕಿದ್ರೆ ಅವರವರ ಪ್ಲೇಟಿಗೆ ಮಾತ್ರ ಹಾಕಿದ್ರೆ. ಹೌದು. ಈಗ ನಾವಿಲ್ಲಿ ಇದಕ್ಕೇನೆ ಹಾಕೋಣ, ಸ್ವಲ್ಪ ಸಾಕು, ಒಂದು ಅರ್ಧ ಸ್ಪೂನ್ ಅಷ್ಟು. ಓಕೆ, ದಟ್ ಇಸ್ ನೈಸ್. ನಾ ಫಸ್ಟ್ ಟೈಮ್ ನೋಡ್ತಿರೋದು. ಐ ಥಿಂಕ್ ಇದು ಟೇಸ್ಟ್ ಆಡ್ ಮಾಡುತ್ತೆ ಅಲ್ವಾ? ಹೌದು, ಬ್ಯಾಲೆನ್ಸ್, ಫೈನಲ್ ಟಚ್ ಕೊಡುತ್ತೆ. ಹೌದು. ಮಿಕ್ಸ್ ಕೊಟ್ಟು ಓಕೆ. ಬೇಕಿದ್ರೆ ಗಾರ್ನಿಶ್ ಪನೀರನ್ನು ತುರಿದು ಹಾಕ್ಬೋದು. ಓಕೆ, ತುರಿದು ಹಾಕಿದ್ರು ಚೆನ್ನಾಗಿದೆ. ಚಪಾತಿ ಜೊತೆ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ಬೇಕು. ಖಂಡಿತವಾಗ್ಲೂ ನನ್ನ ಫೇವ್ರೇಟ್ ರೆಸಿಪಿನೇ ತಯಾರು ಮಾಡ್ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿರ್ಲಿಕ್ಕಾಗುತ್ತಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
ವೀಕ್ಷಕರೇ, ಬಿಸಿ ಬಿಸಿ ಆದಂತಹ ಪನ್ನೀರ್ ಗ್ರೇವಿ ರೆಡಿ ಆಯ್ತು. ಇದನ್ನ ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಪನೀರ್ ಗ್ರೇವಿ ತಯಾರಿಸುವ ವಿಧಾನ. ಮೊದಲಿಗೆ 4 ರಿಂದ 5 ಗೋಡಂಬಿಯನ್ನ ಮೊಸರಿನಲ್ಲಿ ನೆನೆಸಿಡಿ. ಇನ್ನೊಂದೆಡೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಗೋಡಂಬಿ ಹಾಗೂ ಮೊಸರನ್ನ ರುಬ್ಬಿಟ್ಟುಕೊಳ್ಳಿ. ಆನಂತರ ಬಾಣಲೆಯಲ್ಲಿ 2 ಚಮಚ ಬೆಣ್ಣೆಯನ್ನು ಕರಗಿಸಿ ಪನೀರ್ ತುಂಡುಗಳನ್ನು ಹುರಿದಿಟ್ಟುಕೊಳ್ಳಿ. ಬಳಿಕ ಮತ್ತಷ್ಟು ಬೆಣ್ಣೆ ಹಾಗೂ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆಯನ್ನು ಹುರಿದು ರುಬ್ಬಿದ ಗ್ರೀನ್ ಮಸಾಲ ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ನಂತರ ಅರುಣಾ ಮೆಣಸಿನ ಪುಡಿ, ಅರುಣಾ ಅರಿಶಿನ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಹುರಿದು ರುಬ್ಬಿದ ಮೊಸರಿನ ಮಿಶ್ರಣ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಕುದಿಸಿ. ಕುದಿ ಬಂದ ನಂತರ ಹುರಿದಿಟ್ಟ ಪನೀರ್ ಸೇರಿಸಿ 2 ರಿಂದ 3 ನಿಮಿಷ ಬೇಯಿಸಿ. ಬೆಂಕಿ ಆರಿಸಿದ ನಂತರ 1 ಚಮಚ ಜೇನುತುಪ್ಪ ಹಾಕಿ ಬೆರೆಸಿ. ಈಗ ಬಿಸಿ ಬಿಸಿಯಾದ ಪನೀರ್ ಗ್ರೇವಿ ಚಪಾತಿಯೊಂದಿಗೆ ಸವಿಯಲು ಬಲು ರುಚಿ. ಸೊ ಬಿಸಿ ಬಿಸಿಯಾದಂತಹ ಸ್ಪೆಷಲ್ ಪನ್ನೀರ್ ರೆಸಿಪಿ ಅಂತೂ ತಯಾರಾಯಿತು. ನೆಕ್ಸ್ಟ್ ರೆಸಿಪಿ ಒಂದು ಸಸ್ಪೆನ್ಸ್ ಇಟ್ಟಿದ್ದಾರೆ ಮ್ಯಾಮ್. ಸೊ ಏನು ಸಸ್ಪೆನ್ಸು ರಿವೀಲ್ ಆಗುತ್ತೆ, ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್, ಜವಳಿ ಮಳಿಗೆಗೆಂದೇ ಹೆಸರುವಾಸಿಯಾಗಿರುವಂತಹ ಸತ್ಯನಾಥ್ ಸ್ಟೋರ್ಸ್ ಅಂಡ್ ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಸೊ ಒಂದು ರೆಸಿಪಿ ಪನ್ನೀರ್ ರೆಸಿಪಿ ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಯಿತು. ನೆಕ್ಸ್ಟ್ ರೆಸಿಪಿ ಏನು, ಈಗಾಗಲೇ ಕೇಳಿರೋದಕ್ಕೆ ಸಸ್ಪೆನ್ಸ್ ಅಂತ ಹೇಳಿದ್ದಾರೆ. ಸಸ್ಪೆನ್ಸ್ ಈಗ ರಿವೀಲ್ ಆಗುತ್ತೆ, ಮಾಮತ ಕೇಳೋಣ ಬನ್ನಿ. ಎಸ್ ಮ್ಯಾಮ್, ಸೊ ಈಗ ಸಸ್ಪೆನ್ಸ್ ಅಂತ ಹೇಳಿದ್ರಿ. ಸೊ ಲೆಫ್ಟ್ ಔಟ್ ಚಪಾತಿ ಉಳಿದಿದ್ರೆ ಅದರಲ್ಲಿ ಮಾಡುವಂಥ ರೆಸಿಪಿ ಏನಿದು? ಚಪಾತಿಯಲ್ಲಿ ಈಗ ಬೆಳಿಗ್ಗಿನ ಉಳಿದಿದ್ರೆ ಅದಕ್ಕೇನೆ ಪುನಃ ಬಾಜಿ ಕೊಟ್ಟು ಸಂಜೆ ಕೊಟ್ರೆ ತಿನ್ನೋದಿಲ್ಲ, ಅದಕ್ಕಿಂತ ಏನಾದ್ರು ಕುರ್ಕುರು ತಿಂಡಿಯೇ ತಿಂತಾರೆ. ಅದಕ್ಕೆ ಅದರೊಳಗೆ ನಾವು ಆಲೂ ಬೋಂಡ ಮಾಡುವ ಬದಲು ಈ ಆಲೂ ಬೋಂಡಕ್ಕೆ ಈ ಚಪಾತಿಯ ಪುಡಿ ಮಾಡಿ ಅದರಲ್ಲಿ ಡಿಪ್ ಮಾಡಿ ಆಯಿಲಿಗೆ ಬಿಡುದು. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಆಲುವಾಗಿ ತುಂಬಾ ಟೇಸ್ಟ್ ಆಗ್ತದೆ. ಆಲೂಗಡ್ಡೆನೆ ಬೇಕು ಅಂತಿಲ್ಲ, ಲೆಫ್ಟ್ ಓವರ್ ರೈಸ್ ಇಂದ ಇದನ್ನು ಮಾಡಬಹುದು. ಇವತ್ತು ನಮ್ಮ ಹತ್ರ ಲೆಫ್ಟ್ ಓವರ್ ರೈಸ್ ಇಲ್ಲ, ಹಾಗಾಗಿ ನಾವು ಆಲೂಗಡ್ಡೆ ಹಾಕ್ತಾ ಇದ್ದೀವಿ. ಓಕೆ, ಸೊ ಇದು ನಿಮ್ದು ಇನೋವೇಷನ್. ಫೈನ್. ಸೊ ಈಗ ಸ್ಟಾರ್ಟಿಗೆ ಏನು ಮಾಡೋದು? ಈಗ ಚಪಾತಿ ಉಳಿದಿದೆ ಅಲ್ವಾ, ಇದನ್ನೀಗ ಕಟ್ ಮಾಡ್ಕೊಳ್ಳೋದು, ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳೋದು. ಓಕೆ, ಸೊ ನೈಫ್ ಅಲ್ಲೇ ಇದೆ ಮ್ಯಾಮ್. ಸೀಸರ್ ಇದ್ರೆ ಒಳ್ಳೆ ಸೀಸರ್ ಅಲ್ಲಿ ಮಾಡ್ಕೋಬಹುದು. ಓಕೆ, ನಾವೀಗ ನೈಫ್ ಅಲ್ಲೇ ಮಾಡ್ಕೊಳ್ಳೋಣ. ಓಕೆ ಸರ್. ಸೊ ಈ ರೀತಿ ಮಾಡಿದ್ರೆ ಅಡುಗೆ ವೇಸ್ಟು ಆಗಲ್ಲ, ತಿನ್ನಕ್ಕೂ ಟೇಸ್ಟಿ ಆಗಿರುತ್ತೆ. ಆಲ್ರೆಡಿ ಇದೊಮ್ಮೆ ಫ್ರೈ ಆಗಿರ್ತದಲ್ಲ, ಇನ್ನೊಮ್ಮೆ ಆಯಿಲ್ ಅಲ್ಲಿ ಡೀಪ್ ಫ್ರೈ ಮಾಡುವಾಗ ಕ್ರಂಚಿ ಆಗುತ್ತೆ. ಇದು ನೀವು ಮಕ್ಕಳು ತಿನ್ನದ ಕಾರಣ ನೀವು ಹೇಳಿದ್ರಲ್ಲ, ಸ್ಪೆಷಲಿ ನನ್ನ ಮಗ ತಿನ್ನೋದ್ರಲ್ಲಿ ತುಂಬಾ ಹಿಂದೆ ಸಣ್ಣದಿರೋ, ಆವಾಗ ಶುರುವಾಗಿದೆ ಅನ್ವೇಷಣೆ. ಸೊ ಈ ರೀತಿ ಏನಾದ್ರೂ ಒಂದು ನೆಗೆಟಿವ್ ಸಿಕ್ಕಿದ್ರೆ ನಾವು ಪಾಸಿಟಿವ್ ಹುಡುಕ್ತಾ ಹೋಗ್ತೀವಿ ಅಲ್ವಾ, ಅದಕ್ಕೆ ಸೊಲ್ಯೂಷನ್ ಏನು ಅಂತ. ಓಕೆ, ಸೊ ರೋಲ್ ಮಾಡ್ಕೊಂಡು ಹಿಂಗೆ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದು, ಈಗ ಉದ್ದಕ್ಕೆ ಬೇಡ ಅಂದ್ರೆ ಸಣ್ಣದಾಗಿ ಕೂಡ ಕಟ್ ಮಾಡ್ಕೋಬಹುದು. ಓಕೆ, ಸೈಡಿಗೆ ಇಡುವ. ಓಕೆ, ಈಗ ನಾವು ಆಲೂಗಡ್ಡೆಯನ್ನು ಬೇಯಿಸಿ ಇಟ್ಟಿದ್ದೇವೆ. ಓಕೆ, ಮೊದಲಿಗೆನೆ ಆಲೂಗಡ್ಡೆಯನ್ನು ಹಾಕುದು, ಇದನ್ನು ಮ್ಯಾಶ್ ಮಾಡ್ಕೊಂಡು ಇಡುವ. ಓಕೆ, ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಲಿಕ್ಕೆ ಉಂಟು. ಓಕೆ, ಸೊ ಈಗ ಒಗ್ಗರಣೆಗೆ ಇಡಬೇಕಾ? ಹೌದು, ಒಗ್ಗರಣೆಗೆ ಇಡುವ. ಒಗ್ಗರಣೆಗೆ ಇಡೋದಲ್ಲ ಈಗ? ತುಂಬಾ ಮ್ಯಾಶ್ ಮಾಡೋದು ಬೇಡ. ಓಕೆ, ಸೊ ಸ್ವಲ್ಪ ಮ್ಯಾಶ್ ಮಾಡಿದ್ರೆ ಸಾಕಾಗುತ್ತೆ. ಓಕೆ, ಸೊ ಒಗ್ಗರಣೆಗೀಗ ಸ್ಟಾರ್ಟಿಂಗ್ ಆಯಿಲ್. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಕಿಚನ್ ಪ್ರೌಡ್, ಹೆಮ್ಮೆ, ನಮ್ಮ ಕಿಚನ್ ಕ್ವೀನ್ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಸಾಕಾಗುತ್ತಾ? ಎಣ್ಣೆ ಬಿಸಿ ಆದ್ಮೇಲೆ ಓಕೆ, ಸ್ವಲ್ಪ ಸಾಸಿವೆ. ಓಕೆ, ಮತ್ತೆ ಸಾಸಿವೆ ಸಿಡಿಬೇಕು. ಓಕೆ, ಸೊ ಬೆಳಿಗ್ಗೆ ಚಪಾತಿ ಆದರೆ ಸಂಜೆಗೆ ಸ್ಪೆಷಲ್ ಚಪಾತಿ. ಓಕೆ, ರೈಸ್ ಇದ್ರೆ ಏನು ಸೂಪರ್ ಆಗ್ತದೆ, ಚೆನ್ನಾಗಿ ಬರುತ್ತೆ. ಓಕೆ, ಸೊ ಎಸ್, ಸಾಸಿವೆ ಸಿಡಿದಾಗ
ಉದ್ದಿನಬೇಳೆ. ಓಕೆ. ಮತ್ತೆ ಆಲೂಗಡ್ಡೆ ಸ್ವಲ್ಪ ಗ್ಯಾಸ್ಟ್ರಿಕ್, Okay. ಅದಕ್ಕೆ ಶುಂಠಿ ಶುಂಠಿ, ಅಥವಾ ಇಂಗು ಕೂಡ ಹಾಕ್ಬೋದು. ಓಕೆ. ಸ್ವಲ್ಪ ಕರಿಬೇವು, ಓಕೆ. ಹಾಗೆ ಸ್ವಲ್ಪ ಕಾಯಿ ಕಾಯಿ ಮೆಣಸು. ಮೆಣಸು. ಮಕ್ಕಳಿಗೆ ಕೊಡೋದಾದ್ರೆ ಕಾಯಿ ಮೆಣಸು ಮಿಡ್ಲಲ್ಲಿ ಸಿಕ್ಕಿದ್ರೆ ಖಾರ ಆಗ್ತದೆ, ಬೇಕಾದ್ರೆ ಹಾಕ್ಬೋದು, ಬೇಡ ಅಂದ್ರೆ ಬೇಡ. ಖಾರಕ್ಕೆ ಬೇರೆ ಏನಾದ್ರೂ ಆ್ಯಡ್ ಮಾಡ್ಕೋತೀವ ನಾವು ಮತ್ತೆ? ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಬೋದು. ಓಕೆ. ಸ್ವಲ್ಪ ಉದ್ದಿನಬೇಳೆ ಕಲರ್ ಚೇಂಜ್ ಆದ್ರೆ ಸಾಕು. ಸ್ವಲ್ಪ ಲೈಟ್ ಆಗಿ ಚೇಂಜ್ ಆದ್ರೆ ಆಯ್ತು. ಇನ್ನು ಬೇಕಾದ್ರೆ ಬಟಾಣಿ ಬೇಯಿಸಿ ಇಟ್ರೆ ಅದನ್ನು ಕೂಡ ಹಾಕ್ಬೋದು. ಬಟಾಣಿನ? ಬಟಾಣಿ, ಕ್ಯಾರೆಟ್ ತುರಿದು ಹಾಕಿರುತ್ತೆ. ವೆಜಿಟೇಬಲ್ಸ್ ತಿನ್ನದ ಮಕ್ಕಳಿಗೆ ಕ್ಯಾರೆಟ್ ತುರಿದು, ಬೀಟ್ರೂಟ್ ತುರಿದು ಎಲ್ಲ ಹೋಗ್ತದೆ. ಯಾವ್ದಾದ್ರು ಒಂದು ರೀತಿಯಲ್ಲಿ ಕೊಡೋದು. ಓಕೆ. ಸಾಕೀಗ ಓಕೆ. ಸೊ ಇಲ್ಲಿಗೆ ಒಗ್ಗರಣೆ ರೆಡಿ ಆಯ್ತು. ಆಯ್ತು. ಒಗ್ಗರಣೆ ಸ್ವಲ್ಪ ತಣ್ಣಗೆ ಆಗ್ಬೇಕು. ಓಕೆ. ಸೊ ಅಷ್ಟರಲ್ಲಿ ಬೇರೆ ಏನಾದ್ರೂ ಇದೆಯಾ ಕೆಲಸ? ಇನ್ನು ಇದನ್ನು ಮಿಕ್ಸಿಂಗ್ ಮಾಡುದೆ. ಮಿಕ್ಸಿಂಗ್ ಮಾಡಿ ಒಂದು ಹಿಟ್ಟು ಕಲಸಿಡ್ಲಿಕ್ಕೆ ಉಂಟು. ಓಕೆ. ಅದನ್ನು ಕಲಸಿಡುವ. ಬೌಲ್ ಬೇಕಾ ಈಗ ಹಾಗಾದ್ರೆ? ಓಕೆ. ಬೌಲ್ ಅಲ್ಲೇ ಇದೆ. ಓಕೆ. ಈಗ ನಾವು ಬಟಾಟಾ ವಡ ಮಾಡೋದಾದ್ರೆ ಕಡಲೆ ಹಿಟ್ಟಲ್ಲಿ ಮಾಡ್ತೇವಲ್ವಾ, ಓಕೆ. ಇದು ಸ್ವಲ್ಪ ಬೈಂಡಿಂಗ್ ಕೊಡ್ಲಿಕ್ಕೆ ಮಾತ್ರ, ಅಂದ್ರೆ ಒಂದು ಡಿಪ್ ಮಾಡ್ಬೇಕು. ಡೈರೆಕ್ಟ್ ನಮ್ಗೆ ಚಪಾತಿಯಲ್ಲಿ ಅದನ್ನು ಡಿಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಒಂದು ಮೈದಾದಲ್ಲಿ ಹಿಟ್ಟು ರೆಡಿ ಮಾಡಿ. ಓಕೆ. ಸ್ವಲ್ಪ ಬೈಂಡಿಂಗಿಗೋಸ್ಕರ. ಎಸ್. ಇದು ಮೈದಾದಲ್ಲಿ ಮಾಡುವ? ಹಾ. ಓಕೆ. ಮೈದಾ, ಕಾರ್ನ್ಫ್ಲವರ್. ಫೈನ್. ಯಾವ್ದಾದ್ರು? ಮೈದಾ, ಸ್ವಲ್ಪ ಉಪ್ಪು. ಓಕೆ. ಯಾಕಂದ್ರೆ ಚಪಾತಿಯಲ್ಲಿ ಇರ್ತದೆ, ನಾವು ಆಲೂಗಡ್ಡೆಗೂ ಹಾಕ್ತೇವೆ, ಇದು ಸ್ವಲ್ಪ ಮಿಡ್ಲಲ್ಲಿ ಇರ್ತದಲ್ಲ, ಅದಕ್ಕೆ ಸ್ವಲ್ಪ. ಓಕೆ. ಸೊ ಬ್ಯಾಲೆನ್ಸ್ ಮಾಡ್ಬೇಕು. ಬ್ಯಾಲೆನ್ಸ್ ಅಲ್ವಾ? ಹಾಕದ ತುಂಬಾ ತೆಳು ಬರಬಾರ್ದು, Okay. ಸ್ವಲ್ಪ ದಪ್ಪ ಇರಬೇಕು. ಟೇಸ್ಟಿ. ಹೌದು. ಗಂಟಿಲ್ಲದಾಗೆ ಕಲಸ್ಬೇಕು. Okay. ಗಂಟಿ ಇರಬಾರ್ದು. ಇದನ್ನ Next? ಸೈಡಿಗೆ ಇಡುವ. ಓಕೆ. ಇದೀಗ ಮತ್ತೆಗಲ್ವಾ? ಹೌದು, ಮತ್ತೆಗೆ. ಈಗ ಇದಕ್ಕೆ ಒಗ್ಗರಣೆಯನ್ನು ಇದಕ್ಕೆ ಹಾಕುವ. ಹಾ. ಈಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಬೇಕು. ಅರಶಿನ, ಗರಂ ಮಸಾಲ. ಎಸ್. ನಮ್ಮ ಅರುಣಾ ಮಸಾಲದ ಚಿಲ್ಲಿ ಪೌಡರ್ ವೆರಿ ಟೇಸ್ಟಿ ಅಂಡ್ ಎಕ್ಸ್ಪೀರಿಯನ್ಸ್ಡ್ ಇರುವಂತ. ಸಾಕಾಗುತ್ತಾ? ನೆಕ್ಸ್ಟ್ ಅರಶಿನ ಕೇಳಿದ್ರಿ ಅಲ್ವಾ? ಸಾಕಾಗುತ್ತಾ? ಅಂಡ್ ಗರಂ ಮಸಾಲ, ಚಾಟ್ ಮಸಾಲ ಕೂಡ ಹಾಕ್ಬೋದು, ಸ್ವಲ್ಪ ಹುಳಿ ಇರ್ತದೆ. ಓಕೆ. ಇದೀಗ ಸಾಕಾಗುತ್ತಾ? ಈಗ ಬೇಯಿಸುವಾಗ ಉಪ್ಪು ಹಾಕಿದ್ರೆ, ಇವಾಗ ಉಪ್ಪು ಹಾಕೋದು ಬೇಡ. ನಾವಿಲ್ಲಿ ಬೇಯಿಸುವಾಗ ಉಪ್ಪು ಹಾಕ್ಲಿಲ್ಲ, ಸ್ವಲ್ಪ ಆಲೂಗಡ್ಡೆ ಉಪ್ಪು ಹಾಕಿದ್ರೆ ಮಿಕ್ಸ್ ಮಾಡ್ಕೋಬಹುದು. ಬಟಾಣಿ ಎಲ್ಲ ಹಾಕಿದ್ರೆ ಮಿಡ್ಲು ಬರೀ ಆಲೂಗಡ್ಡೆ ಸಿಗೋದಕ್ಕಿಂತ ಸಿಕ್ಕಿದ್ರೆ ಇನ್ನು ಸೂಪರ್ ಚೆನ್ನಾಗಿರುತ್ತೆ ಅಲ್ವಾ? ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ. ನೀವು ಹೀಗೆ ಇನೋವೇಟ್ ಮಾಡಿದ ರೆಸಿಪಿನ ಹೋಟೆಲಲ್ಲಿ ಟ್ರೈ ಮಾಡಿದ್ದೀರಾ? ಇಲ್ಲ, ನಾನು ಮಾಡುದು ಅದು ಇನ್ನು ಎಂತ ಮಾಡುದು, ಅನ್ವೇಷಣೆ ಮಾಡುದು, ಅದೊಂದು ನನ್ನ ಚಾನಲ್ ಇದೆ, ಅದಕ್ಕೋಸ್ಕರ. ಯೂಟ್ಯೂಬ್ ಚಾನಲ್ ಇದೆ. ಓಕೆ. ಎಲ್ಲರೂ ಮಾಡೋದನ್ನು ನಾವು ಮಾಡಿದ್ದು ಎಂತ ಉಂಟು? ಹೌದು, ನಾವೇನಾದ್ರೂ ಸ್ಪೆಷಲ್ ಮಾಡಬೇಕು. ಸೊ ಇದೀಗ ಡೀಪ್ ಫ್ರೈಯಿಂಗ್ ಇದೆ ಅಲ್ವಾ ಮ್ಯಾಮ್? ಹೌದು. ಹಾಗಾದ್ರೆ ಆಯಿಲ್ ಇಟ್ಬಿಡೋಣ? ಹೌದು. ಈ ರೀತಿ ಡೀಪ್ ಫ್ರೈಯಿಂಗ್ ಐಟಮ್ಸ್ ಎಲ್ಲ ಮಾಡಬೇಕಾದ್ರೆ ಆಯಿಲ್ ಬಗ್ಗೆ ನಾವು ತುಂಬಾನೇ ಕಾನ್ಶಿಯಸ್ ಇರಬೇಕು ಅಲ್ವಾ? ಆದ ಕಾರಣ ಸನ್ ಪ್ರೀಮಿಯಂ ಆಯಿಲ್ ಯೂಸ್ ಮಾಡಿದ್ರೆ ಸ್ವಲ್ಪ ಸೇಫ್, ಸ್ವಲ್ಪ ಅಲ್ಲ ತುಂಬಾನೇ ಸೇಫ್ ಆಕ್ಚುಲಿ. ಈಗ ಇದನ್ನೆಲ್ಲ ನಾವು ಈ ರೀತಿ ರೌಂಡ್ ಬಾಲ್ಸ್ ತರ ಮಾಡಿದ್ದೇವೆ, ಹೇಗೆ ಬೇಕಾದ್ರೂ ಮಾಡಬಹುದು. ಈಗ ನಾವು ಆಗ ಮಾಡಿಟ್ಟಂತ ಮೈದಾ ಹಿಟ್ಟಿನ ಹಿಟ್ಟು ಬೇಕು. ಓಕೆ, ಫೈನ್. ಇವಾಗ ಒಂದೊಂದನ್ನು ಇದಕ್ಕೆ ಡಿಪ್ ಮಾಡ್ಬೇಕು, ಕೋಟ್ ಹಾಕ್ಬೇಕಲ್ವಾ? ಸೊ ಥಿನ್ ಕೋಟಿಂಗ್ ಈಗ ಹಾಕೋದಿದೆ. ಹಾ, ಹೌದು. ಕೋಟಿಂಗ್ ಆದ ನಂತರ ಚಪಾತಿಯಲ್ಲಿ ಓಕೆ ಈಗ ಚಪಾತಿ ಅಂಟ್ಕೋಬೇಕಾಗುತ್ತೆ ಅಲ್ವಾ? ಸೊ ಇದು ನೋಡಕ್ಕೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಓಕೆ, ಇದು ನೀವು ಹಿಂಗ್ ಅದನ್ನ ಆಡಿಸ್ಬೇಕಾದ್ರೂ ನೋಡಕ್ ಚೆನ್ನಾಗಿರುತ್ತೆ. ನಾವು ಗುಂಡೆ ಸತಕ್ಕೆ ರೆಡಿ ಮಾಡಿರೋ ಹಾಗೆ.
ನಿಮ್ಗೆ ದಪ್ಪಕ್ಕೆ ಬೇಕಾದ್ರೆ ದಪ್ಪಕ್ಕೆ ಮಾಡ್ಬೇಕು, ಜಾಸ್ತಿ ಶೇಪ್ ಬೇಡ ಅಂದ್ರೆ ಹಾಗೇನೆ ಬಿಡ್ಬೋದು ನೋಡಿ ಈ ರೀತಿ. ಓಕೆ ಓಕೆ ಹಂಗೆ ಬಿಡಿ. ಹೌದು, ಅದು ಹೊಗೆ ಹೋಗ್ತಾ ಉಂಟು, ಎಣ್ಣೆ ಬಿಸಿ ಆಗ್ತಾ ಬಂತು. ಓಕೆ, ನೀವು ಎಣ್ಣೆ ತುಂಬಾ ಬಿಸಿ ಆದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಬೋದು. ಟೆಂಪರೇಚರ್ ನೋಡ್ಕೊಂಡು ಹಾಕಿದ್ರೆ ಆಯ್ತು. ಓಕೆ, ಎಷ್ಟು ಬೇಕು ಅಷ್ಟು. ಇದು ಚಪಾತಿಯಿಂದ ಮಾಡಿರೋದಂತ ಗೊತ್ತೇ ಆಗಲ್ಲ ಅಲ್ವಾ? ಯಾವ್ದ್ರಿಂದಪ್ಪ ಅಂತ ನೋಡ್ಕೊಂಡು. ಹೌದು, ಯಾವ್ದನ್ನ ಮಾಡಿದ್ದು ಹೆಂಗ್ ಬಂತು ಅಂತ. ಹೌದು ನೋಡಿ, ಮತ್ತೆ ಹಾಕಿದ ತಕ್ಷಣ ಉಂಟಲ್ಲ ಈ ರೀತಿ ಎಣ್ಣೆಯನ್ನು ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಬೇಕು. ಸ್ಪ್ರೆಡ್ ಮಾಡಿ. ಯಾಕಿದು ಹೀಗೆ? ಅವಾಗ ಕೋಟಿಂಗ್ ಬಿಟ್ಕೊಳ್ಳೋದಿಲ್ಲ. ಓಕೆ ನೋಡಿ, ನಾನು ಒಂದನ್ನು ಹಾಕಿ ಇನ್ನೊಂದು ಮಾಡುವಾಗ ಕೋಟಿಂಗ್ ಬಿಟ್ಕೊಳ್ಳುತ್ತೆ. ಓಕೆ, ಆದ ಕಾರಣ ಈ ರೀತಿ ಮಾಡ್ಬೇಕಾಗುತ್ತೆ. ಹೌದು, ಹಾಕಿದ ತಕ್ಷಣ ಎಣ್ಣೆಯನ್ನು ಹೀಗೆ. ಇದೆಲ್ಲ ಸ್ಕಿಲ್ಸ್ ಡೆವಲಪ್ ಆಗೋದು ಎಕ್ಸ್ಪೀರಿಯನ್ಸ್ ಇಂದ ಅಲ್ವಾ? ಹೌದು, ಒಂದು ರೆಸಿಪಿ ಸಕ್ಸಸ್ ಆಗ್ಬೇಕಾದ್ರೆ 2-3 ಸಲ ಟ್ರೈ ಮಾಡಿ 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 ನೋಡ್ಬೇಕು. ಆಮೇಲೆ ಚಿಕ್ಕ ಚಿಕ್ಕ ಇಂಪ್ರೂವ್ಮೆಂಟ್ಸ್ ಏನಿದೆ ಅದನ್ನ ಮಾಡ್ಕೋಬಹುದು ಅದರಲ್ಲಿ. ಓಕೆ ಓಕೆ, ಇಷ್ಟು ಫ್ರೈ ಆದ್ರೆ ಸಾಕಾಗುತ್ತೆ. ಕಲರ್ ಚೇಂಜ್ ಆದ್ರೆ ಸಾಕು. ಓಕೆ, ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇದೆ, ಒಂಥರ ಕ್ರಿಸ್ಪಿ ಕ್ರಿಸ್ಪಿ ನೋಡುವಾಗ್ಲೂ ಅಲ್ವಾ? ಹೌದು, ಬಟಾಟಾ ವಡಾ ತರ ಇರುತ್ತಲ್ವಾ ಮ್ಯಾಮ್ ಇದು? ಅನ್ನದಿಂದ ಮಾಡಿದ್ರೆ ಬೇರೆ ಟೇಸ್ಟ್. ಬೇರೆ ಟೇಸ್ಟ್, ಜಾಸ್ತಿ ಫ್ರೈ ಆಗ್ಲಿಕ್ಕಿಲ್ಲ ಇದು. ಓಕೆ, ಸ್ವಲ್ಪ ಅಲ್ಲಿಂದ ಎಲ್ಲ ಆಲ್ರೆಡಿ ಬೆಂದಿರೋದಲ್ವಾ? ಹೌದು, ಆಲ್ರೆಡಿ ಏನೆಲ್ಲ ಬೆಂದಿದೆ ಉಳಿದಿದೆ ಅದನ್ನೇ ಮಾಡಿರೋದು. ಹೌದು. ಓಕೆ, ಚಿಕ್ಕ ಮಕ್ಳಿಗೆ ಮ್ಯಾಮ್ ಇದನ್ನ ನೋಡ್ಬೇಕಾದ್ರೆ ನಮಗೆ ತಿನ್ನೋಣ ಅನ್ಸುತ್ತೆ, ಇನ್ನು ಮಕ್ಳು ಬಿಡ್ತಾರಾ? ಓಕೆ, ಡೈರೆಕ್ಟ್ ಸರ್ವಿಂಗ್ ಅಲ್ವಾ? ಟೊಮೆಟೊ ಕೆಚಪ್ ಹಾಕಿ ಸರ್ವಿಂಗ್ ಮಾಡೋದು. ಓಕೆ, ಟೊಮೆಟೊ ಕೆಚಪ್ ನಂಗೆ. ಓಕೆ, ಹೇಗಾಗ್ತಾ ಉಂಟು ನಿಮ್ಗೆ ನೋಡುವಾಗ? ನೋಡುವಾಗ ಅಂತೂ ಈಗಲೇ ತಿನ್ನೋಣ ಅಂತ ಅನಿಸ್ತಿದೆ. ಸೊ ಕಾಯ್ತಿದ್ದೀನಿ, ಯಾವ ಕೊಡ್ತೀರಾ? ನಾಮಕರಣ ಮಾಡುವ ಅಲ್ವಾ? ಓಕೆ, ಮಾಡೋಣ. ಕ್ರಂಚಿ ಆಲೂ ಚಪಾತಿ ಬೋಂಡ. ಕ್ರಂಚಿ ಆಲೂ ಚಪಾತಿ ಬೋಂಡ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಹೊಸ ರೆಸಿಪಿಯಿಂದ ತಯಾರಾಯ್ತು. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ಬಿಸಿ ಬಿಸಿಯಾದಂತಹ ಕ್ರಂಚಿ ಆಲೂ ಚಪಾತಿ ಬೋಂಡ ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಯಿತು. ಸೊ ಇದು ಮ್ಯಾಮ್ ಮಾಡಿದಂತಹ ಇನ್ನೋವೇಟಿವ್ ರೆಸಿಪಿ. ಸೊ ಇದನ್ನು ಮಾಡೋದು ಹೇಗೆ ಅಂತ ಚಿಕ್ಕದಾಗಿ ರೀಕ್ಯಾಪ್ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕ್ರಂಚಿ ಆಲೂ ಚಪಾತಿ ಬೋಂಡ ತಯಾರಿಸುವ ವಿಧಾನ. ಮೊದಲಿಗೆ ಚಪಾತಿಯನ್ನ ಚಿಕ್ಕ ತುಂಡುಗಳನ್ನು ಮಾಡಿಕೊಳ್ಳಿ. ಇನ್ನೊಂದೆಡೆ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಉದ್ದಿನಬೇಳೆ, ಶುಂಠಿ, ಕರಿಬೇವು, ಹಸಿಮೆಣಸು ಹಾಕಿ ಒಗ್ಗರಣೆ ತಯಾರಿಸಿಕೊಂಡು ಬೇಯಿಸಿ ಕಿವುಚಿದ ಆಲೂಗೆಡ್ಡೆಗೆ ಸೇರಿಸಿ ಅರುಣಾ ಮೆಣಸಿನ ಪುಡಿ, ಅರುಣಾ ಅರಿಶಿನ ಪುಡಿ, ಗರಂ ಮಸಾಲಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ. ಆನಂತರ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಗೂ ನೀರು ಹಾಕಿ ಕಲಸಿಕೊಳ್ಳಿ. ಬಳಿಕ ಆಲೂಗಡ್ಡೆಯ ಮಿಶ್ರಣವನ್ನು ಉಂಡೆ ಕಟ್ಟಿ ಮೈದಾ ಹಿಟ್ಟಿನಲ್ಲಿ ಅದ್ದಿ ಚಪಾತಿ ಚೂರಿನಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಗರಿ ಗರಿಯಾದ ರುಚಿಕರವಾದ ಕ್ರಂಚಿ ಆಲೂ ಚಪಾತಿ ಬೋಂಡ ರೆಡಿ. ಸೊ ಎಸ್ ಮ್ಯಾಮ್, 2 ರೆಸಿಪೀಸ್ ತಯಾರಾಗಿದೆ. ಸೊ ಈಗ ಚಪಾತಿ ಜೊತೆಗೆ ಪನ್ನೀರ್ ಡ್ರೈನ ಟೇಸ್ಟ್ ಮಾಡೋದಲ್ವಾ? ನೀವು ಟೇಸ್ಟ್ ಮಾಡಿ ಮೇಡಮ್. ನೀವು ಮೊದಲು ಮಾಡಿ ಹೇಳಿ. ಫಸ್ಟಿಗೆ ನಾ ಮಾಡಬೇಕಾ? ಓಕೆ, ನಿಜವಾಗ್ಲೂ ಸೂಪರ್ ಆಗಿ ಬಂದಿದೆ. ಗ್ರೇವಿ ಬೇರೆ ರೀತಿ ತಿಂದಿದ್ವಿ, ಈ ರೀತಿ ತಿಂದಿಲ್ಲ. ಮೇ ಬಿ ನೀವು ಕರ್ಡ್ ಜೊತೆಗೆ ಅದನ್ನ ಗ್ರೈಂಡ್ ಮಾಡಿರೋ ಕಾರಣ ಈರುಳ್ಳಿ ಹಾಕ್ಲಿಲ್ಲ. ಮತ್ತೆ ಕೆಲವೊಂದ್ ಕಡೆ ಇನೋವೇಷನ್ಸ್ ಮಾಡಿದೀರಾ ಅಲ್ವಾ? ಇನೋವೇಷನ್ಸ್ ಮಾಡಿದ್ರೆ ಈ ರೀತಿ ಅದ್ಭುತ ತಯಾರಾಗುತ್ತೆ ಅಂತ ಗೊತ್ತಾಯ್ತು. ಈಗ ನಿಜವಾಗ್ಲೂ ಸಖತ್ತಾಗಿ ಬಂದಿದೆ. ಹೇಳಲ್ಲ, ನೀವು ಟೇಸ್ಟ್ ಮಾಡಿ ಫಸ್ಟಿಗೆ. ಮತ್ತೆ ನಂಗಂತೂ ಸಖತ್ ಇಷ್ಟ ಆಯ್ತು. ಫಸ್ಟ್ ಆಫ್ ಆಲ್ ಪನ್ನೀರ್ ಫೇವ್ರೇಟ್. ಹೌದು, ಅದ್ರ ಜೊತೆಗೆ ಪನ್ನೀರಲ್ಲಿ ಈ ರೀತಿ ಮಾಡ್ಕೊಟ್ರೆ ಒಂದಲ್ಲ ಎರಡಲ್ಲ ಒಂದು 5-6 ಚಪಾತಿ ಹಂಗೆ ತಿನ್ಕೊಂಡು ಹೋಗ್ಬೋದು. ಸೊ ಸಖತ್ತಾಗಿ ಬಂದಿದೆ. ಅಂಡ್ ಐ ಆಮ್ ವೇಟಿಂಗ್ ಫಾರ್ ದಿಸ್ ಹೆಂಗ್ ಬಂದಿದೆ ಅಂತ. ನಾವೇನ್ ಹೆಸರಿಟ್ಟಿರೋದು ಇದಕ್ಕೆ? ಕ್ರಂಚಿ ಆಲೂ ಚಪಾತಿ ಬೋಂಡ. ಓಕೆ, ಟೇಸ್ಟ್ ಮಾಡೋಣ. ಕ್ರಂಚಿ ಇದೆ ಅಲ್ವಾ? ಸೌಂಡ್ ಕೇಳೋಲ್ಲ ಗೊತ್ತಾಗುತ್ತೆ. ಯಾವ್ದಿಂದ ಮಾಡಿದಪ್ಪ ಇದು ಅಲ್ವಾ? ಅಲ್ವಾ? ಚಪಾತಿಯಿಂದ ಗೊತ್ತಾಗಲ್ಲ ನಂಗೆ, ಏನೋ ಕ್ರಂಚಿ ಕ್ರಂಚಿ ಇದೆ. ಸಖತ್ತಾಗಿ ಬಂದಿದೆ. ನಿಜವಾಗ್ಲೂ ಟೇಸ್ಟ್ ಅಲ್ಲೂ ಗೊತ್ತಾಗಲ್ಲ ಚಪಾತಿಯಿಂದ ಮಾಡಿದ್ದು ಅಂತ. ನೀವು ಬೆಳಿಗ್ಗಿದ್ದು ಚಪಾತಿಯಿಂದ ನೀವೇ ಹೇಳಿ ಗೊತ್ತಾಗ್ಬೇಕಷ್ಟೇ. ಸಖತ್ ಟೇಸ್ಟ್ ಮಾಡಿ ಮೇಡಮ್.
ನಿಜವಾಗ್ಲೂ ಸೂಪರ್ ಆಗಿ ಬಂದಿದೆ. ಆ್ಯಂಡ್ ಇದನ್ನ ನಾವು ಟೊಮೆಟೊ ಕೆಚಪ್ ಟೊಮೆಟೊ ಕೆಚಪ್ ಜೊತೆಗೆ ತಿನ್ಬೇಕು. ಓಕೆ, ಕೆಚಪ್ ಜೊತೆಗೆ ಇನ್ನೂ ಟೇಸ್ಟ್ ವೇರಿಯೇಷನ್ಸ್ ಇರುತ್ತೆ. ಸೊ ಇಲ್ಲಿವರೆಗೂ ಬಂದು 2 ಟೇಸ್ಟಿ ರೆಸಿಪಿನ, ಅದರಲ್ಲಿ ಇನೋವೇಟಿವ್ ಟೇಸ್ಟಿ ರೆಸಿಪಿನ ತಯಾರು ಮಾಡಿಕೊಟ್ಟಿದ್ದೀರಾ. ಸೊ ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಥ್ಯಾಂಕ್ ಯು. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಸೊ ಈ ರೀತಿ ಇನೋವೇಷನ್ಸ್ ಮಾಡಬೇಕಾದ್ರೆ ಆದಷ್ಟು ಆಯಿಲ್ ಜಾಸ್ತಿ ಬೇಕಾಗುತ್ತೆ ಅಲ್ವಾ? ಸೊ ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಬರುವಾಗ ಇನ್ನಷ್ಟು ಇನೋವೇಟಿವ್ ರೆಸಿಪಿನ ತನ್ನಿ. ಓಕೆ, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ 2 ಇನೋವೇಟಿವ್ ಟೇಸ್ಟಿ ರೆಸಿಪಿನ ತಯಾರು ಮಾಡಿಕೊಟ್ಟಿದ್ದಾರೆ ರಶ್ಮಿ ಮ್ಯಾಮ್. ಖಂಡಿತವಾಗ್ಲೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಬಿಕಾಸ್ 2 ಅಷ್ಟು ಸಖತ್ತಾಗಿ ಬಂದಿದೆ. ಅದರಲ್ಲೂ ಗ್ರೇವಿ ಅಂತೂ ಈ ಟೈಪ್ ಇದ್ದು ಗ್ರೇವಿ ಇಲ್ಲಿವರೆಗೂ ನಾನು ತಿಂದಿಲ್ಲ. ಇಟ್ ಈಸ್ ರಿಯಲಿ ಅಮೇಝಿಂಗ್. ಇದೇ ರೀತಿ ಪ್ರತಿನಿತ್ಯ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.